ಮಂಗಳಮುಖಿಯರ ದಿನಾಚರಣೆಯನ್ನ ಮಂಗಳೂರಿನ ಬೆಸೆಂಟ್ ಕಾಲೇಜಿನಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭ ಮಂಗಳಮುಖಿಯರು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಎಲ್ಲರಿಗೂ ಕೇಕ್ ಹಂಚಿ ಸಂಭ್ರಮಿಸಿದ್ರು. ಈ ಸಂದರ್ಭ ಮಂಗಳೂರು ಎಸಿಪಿ ಉಮಾ ಪ್ರಶಾಂತ್ ಮಾತನಾಡಿ, ಮಂಗಳಮುಖಿಯರು ನಮ್ಮ ಹಾಗೆ ಮನುಷ್ಯರು, ಆದ್ರೆ ಅವರನ್ನ ಸಮಾಜದಲ್ಲಿ ಬೇರೆ ರೀತಿಯಿಂದ ನೋಡಲಾಗ್ತಾ ಇದೆ. ಈ ರೀತಿ ಶಾಲಾ ಕಾಲೇಜುಗಳಲ್ಲಿ ಮಂಗಳಮುಖಿಯ ಬಗ್ಗೆ ಕಾರ್ಯಕ್ರಮ ಮಾಡಿ ಮಕ್ಕಳಲ್ಲಿ ಅರಿವು ಮೂಡಿಸುವಂತದ್ದು ಒಳ್ಳೆಯ ಕೆಲಸ ಎಂದಿದ್ದಾರೆ. ಈ ಸಂದರ್ಭ ಮಂಗಳೂರು ಕೋರ್ಟ್ ಜಡ್ಜ್ ಆದಂತಹ ಮಲ್ಲಣ್ಣಗೌಡ ಪಾಟೀಲ್, ವೈಲೆಟ್ ಪೆರೇರಾ, ಅಣ್ಣಪ್ಪ ನಾಯಕ್, ಜಗದೀಶ್ ಶೆಣೈ, ದೇವಾನಂದ ಪೈ, ಸುರೇಶ್ ಮಲ್ಯ ಮುಂತಾದವರು ಉಪಸ್ಥಿತರಿದ್ದರು. ಬಹುಶಃ ಈ ದಿನದ ಆಚರಣೆ ಅವರಿಗೆ ಒಂದು ಹಬ್ಬದ ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಒಂದು ಕಾರಣ. ಅಂದರೆ ಇನ್ನೊಂದು, ಅವ್ರಿಗೇನು ಇವತ್ತು ಸಮಾಜದಲ್ಲಿ ತಾರತಮ್ಯಗಳು, ಡಿಸ್ಕ್ರಿಮಿನೇಷನ್ಸ್ ಏನು ನಡೀತಾ ಇದೆ, ಅವುಗಳನ್ನು ಯಾವ ರೀತಿ ನಾವು ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಒಂದು ವಿಷಯಗಳನ್ನ ಚರ್ಚೆ ಮಾಡೋದು ಸಹಿತ ಈ ದಿನಾಚರಣೆಯ ಇನ್ನೊಂದು ಉದ್ದೇಶ. ಬಹುಶಃ ನಮ್ಮ ಭಾರತ ದೇಶದಲ್ಲಿ ವಿಮೆನ್ಸ್ ಡೇ ಆಚರಿಸಿದೆವು. ಎಲ್ಲರೂ ಒಂದೊಂದು ದಿವಸಗಳಿವೆ. ಆದರೆ ನಮ್ಮ ಟ್ರಾನ್ಸ್ಜೆಂಡರನ್ನು ಯಾರೂ ಇದು ಮಾಡ್ತಿರಲಿಲ್ಲ, ಅವರ ಡೇಗಳೂ ಇರಲಿಲ್ಲ. ಆದ್ದರಿಂದ ನನಗೂ ಒಂದು ಇದಾಗಿ ನನ್ನ ಹುಟ್ಟಿದ ಹಬ್ಬ ದಿವಸ ಟ್ರಾನ್ಸ್ಜೆಂಡರ್ ಡೇಯನ್ನು ಆಚರಿಸಬೇಕಂತೇಳಿ ನಾನು ಡಿಸೈಡ್ ಮಾಡಿ ಲಾಸ್ಟ್ ಇಯರ್. And at the same time, I would like to say thank for this organizers like our college people also, as this is the unique program they have organized. Though the government has recognized them as a third gender, we people, it's not so commonly they are accepted. They are also, as already said, they are the human beings. They have also got the human rights and the constitutional rights. But our mindset has not changed.